ಜಗದಾದಿವಂದಿತೆ ಹೇ ಜನನಿ. ಸಹಸ್ರಮಾನದ ಇತಿಹಾಸವಿರುವ ಉಡುಪಿಯ ಕಡಿಯಾಳಿ ಮಹಿಷಮರ್ದಿನಿ ಅಮ್ಮನಿಗೆ ಬ್ರಹ್ಮಕಲಶೋತ್ಸವ ಸಂಭ್ರಮ. ಜೂನ್ 1ರಿಂದ 10ರವರೆಗೆ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ವೈಭವದ ಬ್ರಹ್ಮಕಲಶೋತ್ಸವ ಸಂಭ್ರಮ ನಡೆಯಲಿದೆ. ಸೃಷ್ಟಿ ಸ್ಥಿತಿ ಲಯಗಳ ನಿರೂಪಿಣಿ ಜಗದಾದಿವಂದಿತೆ ಹೇ ಜನನಿ. ಉಡುಪಿಯ ಇತಿಹಾಸ ಪ್ರಸಿದ್ಧ ಕಡಿಯಾಳಿ ಮಹಿಷಮರ್ದಿನಿ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಆರಂಭವಾಗಿದೆ. ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಆಗಮಿಸಿ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ದೇವಸ್ಥಾನದಲ್ಲಿ ಅಳವಡಿಸಲಾದ ತಿರುಗುಮುಚ್ಚಿಕೆಯನ್ನು ಉದ್ಘಾಟಿಸಿದ್ದಾರೆ. ಸಂಜೆಯ ವೇಳೆಗೆ ವೈಭವದ ಹೊರೆಗಾಣಿಕೆ ಮೆರವಣಿಗೆ ನಡೆದಿದೆ. ನಗರದ ಚೂಡುಕಟ್ಟೆಯಿಂದ ಆರಂಭವಾದ ಹೊರೆಕಾಣಿಕೆ ಮೆರವಣಿಗೆಯಲ್ಲಿ ಸಾವಿರಾರು ಭಕ್ತರು ಭಾಗಿಯಾಗಿದ್ದಾರೆ. ಆರಂಭದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಟ್ಯಾಬ್ಲೋಗಳು ಸಾಗಿ ಬಂದಿವೆ. ಮಹಾರಾಷ್ಟ್ರದ ದೊಡ್ಡ ಕೊಂಬಿನ ಎತ್ತು, ಉಡುಪಿಯ ಎತ್ತಿನ ಗಾಡೆ ವಿಶೇಷ ಆಕರ್ಷಣೆಯಾಗಿದ್ದವು. ಮೆರವಣಿಗೆ ಆರಂಭದಲ್ಲಿ ಬಂದ ಬೃಹದಾಕಾರದ ಹುಲಿಯ ಗಂಭೀರ ನಡಿಗೆ ಎಲ್ಲರನ್ನ ಗಮನ ಸೆಳೆಯಿತು. ವಿವಿಧ ವೇಷಗಳು ಮೆರವಣಿಗೆಗೆ ವೈಭವ ಹೆಚ್ಚಿಸಿದವು. ನೂರಾರು ವಾಹನಗಳಲ್ಲಿ ದೇವಸ್ಥಾನಕ್ಕೆ ಭಕ್ತರು ಅಕ್ಕಿ, ಬೇಳೆ, ಕಾಳು, ತೆಂಗಿನಕಾಯಿ, ಹಣ್ಣು ಹಂಪಲು, ತರಕಾರಿಗಳನ್ನು ನೀಡಿದರು.